ಪಂಜಿಕಂಡ ಸೋಡೇರಣ್ಣ ಕುಟುಂಬಸ್ಥರ ತರವಾಡು ಪೆರುವಾಡು ಕುಂಬಳೆಯಲ್ಲಿ ದಿನಾಂಕ 7/3/2023 ಮಂಗಳವಾರದಿಂದ ದಿನಾಂಕ 10/3/2023 ಶುಕ್ರವಾರದ ತನಕ ಜರುಗುವ ಶ್ರೀ ಧೂಮಾವತಿ ಬಂಟ ವಿಷ್ಣುಮೂರ್ತಿ ಕೊರತಿಯಮ್ಮ ನಾಗ ಗುಳಿಗ ಪರಿವಾರ ದೈವಗಳ ಪೀಠ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ನೂತನ ತರವಾಡು ಮನೆಯ ಗೃಹ ಪ್ರವೇಶ ಹಾಗೂ ನೇಮೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಕುಂಬಳೆ ಸೀಮೆಯ ಅತಿ ಪ್ರಸಿದ್ಧವಾದ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಾಲಯದ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ಗಣ್ಯರ ಸಮ್ಮುಖದಲ್ಲಿ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಈ ಶುಭ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಪುರುಷೋತ್ತಮ ಗಟ್ಟಿ, ಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಗಟ್ಟಿ ಮನ್ನಿಪಾಡಿ, ಬ್ರಹ್ಮಕಲಶೋತ್ಸವದ ಕಾರ್ಯದರ್ಶಿಯವರಾದ ಜಲರಾಕ್ಷಿ ಗಟ್ಟಿ ಪೊಯ್ಯಕಂಡ, ಸುಕುಮಾರ ಗಟ್ಟಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ತ್ಯಾಂಪಗಟ್ಟಿ ಹಾಗೂ ಕೃಷ್ಣಗಟ್ಟಿ ಕುಂಬಳೆ ಹಾಗೂ ಸೇವಾ ಸಮಿತಿಯ ಅಧ್ಯಕ್ಷರಾದ ನಾರಾಯಣ ಗಟ್ಟಿ ಪಂಜಿಕಂಡ, ರೇವತಿ ಗಟ್ಟಿ ಬಳ್ಳೂರು, ಮಹೇಶ್ ಗಟ್ಟಿ ಕೋಟೆಕಾರು ಹಾಗೂ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು.